ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ಮಹಿಳೆಯರಿಗೆ ಯಾವಾಗಲೂ ಟೆನ್ಷನ್, ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಏನು ಮಾಡೋದಪ್ಪ, ಅಥವಾ ಮಧ್ಯಾಹ್ನದ ಊಟಕ್ಕೆ ಏನು ಮಾಡೋದು, ರಾತ್ರಿಗೆ ಏನು ತಯಾರಿಸೋದು, ಅಥವಾ ಇವತ್ತು ಈ ಒಂದು ಖಾದ್ಯವನ್ನು ಮಾಡಿದೆ ನಾಳೆ ಯಾವುದು ಮಾಡೋದು. ಎಲ್ಲ ಮನೆಯಲ್ಲೂ ಕೂಡ ಎಲ್ಲ ಮಹಿಳೆಯರಿಗೂ ಟೆನ್ಷನ್ ಇರುವಂಥದ್ದು ಇದುವೆ. ಹಾಗಾಗಿ ನಿಮ್ಮ ಟೆನ್ಷನ್ ಸ್ವಲ್ಪ ನಾವು ಕಮ್ಮಿ ಮಾಡ್ತೀವಿ. ಯಾಕೆಂತ ಹೇಳಿದರೆ ಪ್ರತಿನಿತ್ಯವೂ ಕೂಡ ಮಧ್ಯಾಹ್ನ ಆಯಿತು ಅಂತ ಹೇಳಿದರೆ ನಾವು ನಿಮಗೆ ರುಚಿಕರವಾದಂಥ ಅಡುಗೆಗಳನ್ನು ಹೇಳ್ಕೊಡ್ತೀವಿ. ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ತೋರಿಸುವಂಥ ಅಡುಗೆ ನಾಳೆ ಬ್ರೇಕ್ಫಾಸ್ಟ್ಗೂ ಆಗ್ಬೋದು ಅಥವಾ ಮಧ್ಯಾಹ್ನಕ್ಕೂ ಕೂಡ ಆಗ್ಬೋದು, ಗೊತ್ತಿಲ್ಲ. ಯಾವ ಅಡುಗೆ ಹೇಳ್ಕೊಡ್ತಾರೆ ನಮ್ಮ ಅತಿಥಿ ಗೀತಾ ಬಾಬು ಅವರು. ಇವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಮೇಡಮ್, ಇವತ್ತು ನಮಗೆ ಯಾವ ಅಡುಗೆನ ಹೇಳ್ಕೊಡ್ತಾ ಇದ್ದೀರಿ? ಮಧ್ಯಾಹ್ನದ ಊಟಕ್ಕಾಗುವಂಥದ್ದು, ಬೆಳಿಗ್ಗೆದ್ದ ಬ್ರೇಕ್ಫಾಸ್ಟ್ಗೆ? ಬೆಳಿಗ್ಗೆ ತಿಂಡಿಗೂ ಆಗ್ಬೋದು, ಕೆಲವರು ಮಧ್ಯಾಹ್ನ ಊಟಕ್ಕೂ ತಿನ್ಬೋದು. ಬಾಂಬೆ ರವೆ ಹೇಳ್ತಾರಲ್ಲ, ಅದರಿಂದ ಗಟ್ಟಿ ರೊಟ್ಟಿ ಮತ್ತೆ ಆಲೂಗಡ್ಡೆ ಮತ್ತು ಸೋಯಾಬೀನ್ ಎಲ್ಲ ಹಾಕಿ ಒಂದು ಗ್ರೇವಿ ಥರ. ಓ, ಇದು ಎರಡು ಕೂಡ ಒಂದು ಕಾಂಬಿನೇಷನ್ಗೆ. ಸೊ ಇದೆರಡು ರೆಸಿಪಿ. ಸೊ ಇದು ಊಟಕ್ಕೂ ಆಗುತ್ತೆ, ಊಟಕ್ಕೂ ಸೈ, ಬ್ರೇಕ್ಫಾಸ್ಟ್ಗೂ ಸೈ. ಸೊ ಹಾಗಾದ್ರೆ ನೋಡೋಣ ಹೇಗಿರುತ್ತೆ ಅಂತ ಹೇಳಿ. ಬನ್ನಿ ಕಿಚನ್ಗೆ ಹೋಗೋಣ. ಸೊ ಫಸ್ಟ್ ಈಗ ಬ್ರೇಕ್ಫಾಸ್ಟ್ ರೆಸಿಪಿ ಅಥವಾ ಮಧ್ಯಾಹ್ನಕ್ಕೆ ಅಂತ ಹೇಳಿದ್ರಿ. ಇದರಲ್ಲಿ ಈಗ 2 ಆಪ್ಷನ್ ಕೊಟ್ಟಿದ್ದೀರಿ. ಯಾವುದನ್ನು ನಮಗೀಗ ಹೇಳ್ಕೊಡ್ತಿದ್ದೀರಿ? ಮೊದಲೇ ಆಲೂಗಡ್ಡೆ ಬೇಯಿಸಿ ಅದ್ರದ್ದು ಗ್ರೇವಿಯಾ, ಗ್ರೀನ್ ಮಸಾಲ. ಓಕೆ ಓಕೆ. ಮೊದಲೇ ಆಲೂಗಡ್ಡೆ ಬೇಯಿಸ್ಲಿಕ್ಕೆ ಇಡಬೇಕು. ಈಗ ನೀರು ಹಾಕಿ ಸಾಕು. ಅದಕ್ಕೆ ಆಲೂಗಡ್ಡೆ ಹಾಕ್ತೇನೆ. ಈಗ ಇದನ್ನೆಲ್ಲ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿ ಮತ್ತೆ ಫ್ರೈ ಮಾಡಲಿಕ್ಕಿದೆ. ಹಾಗಾದ್ರೆ ಇದನ್ನ ಈ ಕಡೆ ಶಿಫ್ಟ್ ಮಾಡ್ತೀನಿ. ಹಾಂ, ಆ ಕಡೆ. ಓಕೆ. ಹಾಂ, ಎಣ್ಣೆ ಹಾಕಿ ಸ್ವಲ್ಪ ಹಾಕಿ. ಸೊ ನಿಮಗೆ ಗೊತ್ತೇ ಇರುವ ಹಾಗೆ ಇದು ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕು. ಈರುಳ್ಳಿ ಹಾಕ್ತೇನೆ ಈಗ. ಜಾಸ್ತಿ ಏನು ಬೇಯಬೇಕು ಅಂತ ಇಲ್ಲ ಇದು. ಸ್ವಲ್ಪ ಸ್ವಲ್ಪ ಬೇಯಿಸಿದ್ರೆ ಸಾಕು. ಅಂದರೆ ಹಸಿದ ಹಾಗೆ ಹಾಕ್ಬಾರ್ದಲ್ಲ, ಸ್ವಲ್ಪ. ಹಾಂ. ಇದು ಯಾವಾಗಲೂ ಈಗ ನೀವು ಯಾವುದು ರೊಟ್ಟಿ ಅಂತ ಹೇಳಿದ್ರಿ, ಅದ್ರ ಜೊತೆಗೆ ಕಾಂಬಿನೇಷನ್ ಚಪಾತಿಗೂ ತಿನ್ಬೋದು. ಚಪಾತಿಗೂ ಆಗುತ್ತೆ. ಮೆಣಸು, ಇದು ಕಾಯಿ ಮೆಣಸು ಆಯ್ತಾ? ಟೊಮೆಟೊ, ಬೆಳ್ಳುಳ್ಳಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಆಯ್ತಾ? ಸ್ವಲ್ಪ ಇದು ನೀವು ಈ ಥರ ದೊಡ್ಡ ದೊಡ್ಡ ಹೋಳು ಹಾಕ್ತಿದ್ದೀರಿ ಅಂದರೆ ಇದು ಬಹುಶಃ ಗ್ರೈಂಡಿಂಗ್. ಹಾಂ,
ಹಾಗಾಗಿ ಸ್ವಲ್ಪ ಬೆಂದರೆ ಸಾಕು ಅಂತ ಹೇಳಿದ್ದು. ಓಕೆ. ಸೊ ಇದಕ್ಕೆ ಏನು ಉಪ್ಪು ಏನು ಹಾಕೊಳ್ಳೋ ಆಗಿಲ್ವಾ? ಈಗ ಬೇಡ, ಉಪ್ಪು ಬೇಕಾಗಿಲ್ಲ. ಇದು ಶುಂಠಿ ಆಯಿತಾ? ಹ್ಞೂ. ಇದು ಕ್ಯಾಪ್ಸಿಕಮ್ ಹಾಕ್ತೇನೆ. ಕ್ಯಾಪ್ಸಿಕಮ್ ಕೂಡ ಗ್ರೈಂಡಿಂಗ್ಗೆ ಹಾಕೊಳ್ಳೋದು? ಹೌದು. ತೆಂಗಿನಕಾಯಿಯನ್ನು ಯೂಶಲಿ ಅದನ್ನು ಫ್ರೈ ಮಾಡಿ ತೆಗೆದಿಟ್ಟು ಲಾಸ್ಟಿಗೆ ಹಾಕ್ಕೊಳ್ತಾರೆ. ನೀವು ಅದು ಇದಂದರೆ ಸ್ವಲ್ಪ ತೆಂಗಿನಕಾಯಿ ಹಾಕೋದಿಲ್ಲಲ್ಲ, ಸ್ವಲ್ಪ ಗ್ರೇವಿ ಸ್ವಲ್ಪ ಜಾಸ್ತಿ ಆಗ್ತದೆ ಬರುತ್ತೆ. ಇದಕ್ಕೆ ತುಂಬ ಸೊಪ್ಪು ಹಾಕ್ತೇನೆ. ಕೊತ್ತಂಬರಿ ಕಾಳು ಇದು ಸ್ವಲ್ಪ ಹಾಕ್ತೇನೆ. ಓಕೆ. ಜಾಸ್ತಿ ಬೇಕಾಗುದಿಲ್ಲ, ಸೊಪ್ಪು ಉಂಟಲ್ಲ ಕಾಳು ಎರಡು ಕೂಡ. ಕಾಳು ಜಾಸ್ತಿ ಹಾಕ್ಬೇಕು ಅಂತಿಲ್ಲ, ಕಾಳು ಸೊಪ್ಪು ಜಾಸ್ತಿ ಹಾಕಿದ್ರೆ ಏನೋ ಒಳ್ಳೇದು. ಗ್ರೇವಿ ಸಿಗುತ್ತೆ. ಆಯ್ತು, ಸಾಕಿದೆ, ಆಫ್ ಮಾಡುವ. ಸ್ವಲ್ಪ ಬಿಸಿ ಉಂಟಲ್ಲ, ಸ್ವಲ್ಪ ತಣ್ಣಗಾದ್ಮೇಲೆ ಈಗ ಪ್ಲೇಟಿಗೆ ಹಾಕೊಳ್ಳೋಣ. ಹಾಂ ಸರಿ, ಇದಕ್ಕೆ ಹಾಕ್ತೀವಿ ಪ್ಲೇಟಿಗೆ. ಓಕೆ, ನಾನು ಇಟ್ಕೊಳ್ತೀನಿ, ನೀವು ಹಾಕಿ. ಸ್ವಲ್ಪ ತಣ್ಣಗಾಗಲಿ. ಈಗ ಸ್ವಲ್ಪ ಎಣ್ಣೆ ಬೇಕು ಇದಕ್ಕೆ. ಹಾಕ್ಲಾ? ಹಾಂ, ಸಮ್ ಪ್ರೀಮಿಯಂ ರಿಫೈನ್ಡ್ ಸ್ವಲ್ಪ ಹಾಕಿ. ಇನ್ನು ಬೇಕು? ಹಾಂ, ಸಾಕು. ಸೊ ಗ್ಯಾಸ್ ಆನ್ ಮಾಡಿ. ಗ್ಯಾಸ್ ಆನ್ ಮಾಡಿ ಇಟ್ಕೊಳ್ಳಿ. ಸ್ವಲ್ಪ ನೀರಿಗೆ ಹಾಕಿದ್ದು, ಸ್ವಲ್ಪ ನೀರನ್ನು ತೆಗೆದು ಹೀಗೆ ಪೀಸ್ ಮಾಡಿ ಹಾಕಬೇಕು. ಸೋಯಾ ಚಂಕ್ಸನ್ನು ಹಾಕೊಳ್ಳೋದು. ಅದು ಗಟ್ಟಿ ಇರ್ತದಲ್ಲ, ಸ್ವಲ್ಪ ನೆನೆ ಹಾಕಬೇಕು ಅದಕ್ಕೆ. ಇದನ್ನು ಹಾಗೆ ಫ್ರೈ ಮಾಡ್ಕೊಳ್ಳೋದು? ಫ್ರೈ ಮಾಡಿ ಲಾಸ್ಟ್ ಅದಕ್ಕೆ ಮಿಕ್ಸ್ ಮಾಡಬೇಕು. ಓಕೆ. ಇದು ಸ್ವಲ್ಪ ಚಿಕನ್ ಥರ ಆಗ್ತದಲ್ಲ. ಸೊ ಅಂದರೆ ಮಧ್ಯದಲ್ಲಿ ಒಂದು ಬೈಟ್ ಕೂಡ ಸಿಗುತ್ತೆ. ಸೊ ನಾನ್ ವೆಜ್ ಪ್ರಿಯರಿಗೆ ಏನೂ ಇಲ್ಲ ಅಂತ ಹೇಳಿದ್ರೆ ಇದೇ ನಾನ್ ವೆಜ್. ಬಟ್ ಇದು ಆ್ಯಕ್ಚುಲಿ ಹೈಲಿ ಇದು ಪ್ರೋಟೀನ್ ರಿಚ್ ಇರುವಂಥ ಒಂದು ಸೋಯಾ ಚಂಕ್ಸ್ ಆ್ಯಕ್ಚುಲಿ. ಹೌದು. ಸೊ ಪ್ರೋಟೀನ್ ಕಮ್ಮಿ ಇದೆ ಅಂತ ಹೇಳಿದ್ರೆ ಇದ್ರದ್ದೆಲ್ಲ ಡೈಲಿ ತಿನ್ಬೋದು, ಪಲಾವ್ಗೆ ಇದ್ರದ್ದು ಡೈಲಿ ತಿನ್ಬೋದು. ಇದು ಮಾಡಿ ಇದು ಕಬಾಬ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಕಬಾಬ್ ಮಾಡ್ತಾರೆ ಮತ್ತೆ. ಸೊ ನೀವು ಹಾಗಾದರೆ ಅದನ್ನು ಫ್ರೈ ಮಾಡ್ಕೊಳ್ಳೋ ಅಷ್ಟು ಹೊತ್ತು ನಾನು ಗ್ರೈಂಡ್ ಮಾಡ್ಕೊಳ್ಳ? ತಣ್ಣಗಾಗಿರ್ಬೋದು. ಸರಿ, ಗ್ರೈಂಡ್ ಮಾಡ್ಕೊಳ್ಳೋಣ. ಹಾಂ, ಮಿಕ್ಸಿಗೆ ಹಾಕ್ತೇನೆ ಇದು. ಓಕೆ. ಇದಕ್ಕೊಂದು ಸ್ವಲ್ಪ ಹಳದಿ ಹಾಕ್ಬೇಕಾ? ಸೊ ಅರಶಿನ ಪುಡಿ ಸಾಕಾ? ಸಾಕು. ಗ್ರೈಂಡ್ ಮಾಡಲಾ? ಹಾಂ, ಕೊಡಿ. ನೀರು ಹಾಕಬೇಕಾ? ನೀರು ಹಾಕೋದು ಬೇಡ. ನೀರು ಬೇಕಾಗಿಲ್ಲ. ನೋಡ್ತೇನೆ ಸ್ವಲ್ಪ ಬೆಂತಂತ. ಸಾಕು. ಸಾಕು, ಇದು ಸಬ ಆಫ್ ಮಾಡ್ತೇನೆ. ಸೊ ಇದನ್ನು ಅದಕ್ಕೆ ಹಾಕೊಳ್ಳೋದಾ ಹೇಗೆ? ಹಾಂ, ಇದನ್ನು ಇದಕ್ಕೆ ಹಾಕೊಳ್ಳುವ. ಇದರಲ್ಲಿ ಮಾಡ್ತೇನೆ. ಹಾಗಾದರೆ ಇದನ್ನು ಹಾಕ್ಲಾ? ಹಾಂ, ಇದಕ್ಕೆ ಬಿಸಿ ಇದೆ. ಇದರಲ್ಲಿ ಹಾಕ್ತೇನೆ ಈಗ. ಸೊ ಇದು ಆಲೂಗಡ್ಡೆಗೇನು ಉಪ್ಪು ಏನೂ ಹಾಕ್ಕೊಂಡಿಲ್ಲ? ಹಾಕಿಲ್ಲ, ಈಗ ಹಾಕಬೇಕು. ಮತ್ತೆ ಪೂರ್ತಿ ಬೆಂದ ನಂತರವೇ ಹಾಕೋದು? ಪೂರ್ತಿ ಬೆಂದ ನಂತರನೇ ಹಾಕಿ. ಸಾಕು.
ಈಗ ಉಪ್ಪು ಹಾಕ್ತೀನಿ. ಹ್ಞೂ ರುಚಿಗೆ ತಕ್ಕ ಉಪ್ಪು ಎಷ್ಟು ಬೇಕು ಅಷ್ಟು ಹಾಕೊಂಡ್ರೆ. ಹುಳಿ ಟೊಮೆಟೊ ಹಾಕಿದ್ದು ಅದಕ್ಕೆ ಸ್ವಲ್ಪ ಹುಳಿ ಹಾಕ್ತೇನೆ, ಜಾಸ್ತಿ ಬೇಡ. ಸೊ ಬರೀ ನಾವು ಆಲೂಗಡ್ಡೆ ಬೇಯಿಸ್ಕೊಳ್ಳೋದು, ಈ ಸೋಯಾ ಚಂಕ್ಸನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡು ಇದೆಲ್ಲ ಇಮಿಡಿಯೇಟ್ ಆಗಿ ಆಗುತ್ತೆ, ಬೇಗ ಬೇಗ ಆಗುತ್ತೆ. ರೊಟ್ಟಿ ಅಥವಾ ಚಪಾತಿ ಏನಾದರೂ ಮಾಡಿಕೊಂಡ್ರೆ. ಸೊ ಗ್ರೀನ್ ಮಸಾಲ ಸೂಪರ್ ಆಗಿ ಬರುತ್ತೆ. ಕೆಲವೊಂದು ಗ್ರೀನ್ ಮಸಾಲಕ್ಕೆ ಅಂತ ಹೇಳಿದ್ರೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎಲ್ಲವೂ ಕೂಡ ಬೇಕು. ಇದಕ್ಕೆ ಕೊತ್ತಂಬರಿ ಸೊಪ್ಪು ಇದ್ರೆ ಸೊಪ್ಪು ಸಾಕು. ಸೊ ಎಲ್ಲವೂ ಕೂಡ ಮೊದಲೇ ಸ್ವಲ್ಪ ಫ್ರೈ ಆಗಿರೋದ್ರಿಂದ ಹೆಚ್ಚು ಹೊತ್ತು ಕೂಡ ಬೇಡ ಬೇಡ ಬೇಡ. ಮುಚ್ಚಳ ಇಟ್ಕೊಳ್ಳೋದಾ? ಸ್ವಲ್ಪ ಮುಚ್ಚಿ ಆಚೆ ಹೋಗ್ತದೆ. ಇದು ಬಹುಶಃ ನೋಡ್ತಾ ಇರುವಾಗ ಈ ಗ್ರೀನ್ ಗ್ರೇವಿ ಚಪಾತಿ ಅಥವಾ ರೋಟಿ ಅದಕ್ಕೆಲ್ಲ ತುಂಬಾ ಚೆನ್ನಾಗಿದೆ. ಹೌದು, ಗಟ್ಟಿ ರೊಟ್ಟಿ ಎಲ್ಲ ಮಾಡ್ತಾರಲ್ಲ ಅದಕ್ಕೆಲ್ಲ ಒಳ್ಳೇದಾಗ್ತದೆ. ಜೋಳದ ರೊಟ್ಟಿ ಅದು ಒಳ್ಳೇದಾಗ್ತದೆ. ಆಯಿತು, ಕುದಿದೆ, ತೆಗೆದು ಒಳ್ಳೆ ಕುದಿ ಬರ್ತಾ ಇದೆ. ಹೌದು, ಒಳ್ಳೆ ಕುದಿ, ತುಂಬ ಕುದ್ದಂಗೆ ಮತ್ತು ಟೇಸ್ಟ್ ಒಳ್ಳೇದು ಬರ್ತದೆ. ಅದು ತುಂಬ ಗಟ್ಟಿ ಕೂಡ ಬರ್ತದೆ. ಈಗ ನೀವು ಬರೀ ಇದಕ್ಕೆ ಆಲೂಗಡ್ಡೆ ಮತ್ತೆ ಸೋಯಾ ಚಂಕ್ಸ್ ಹಾಕಿದ್ದೀರಾ, ಬೇರೆ ಇನ್ನಿತರ ಯಾವ್ದಾದ್ರು ತರಕಾರಿನೂ ಹಾಕ್ಬೋದಾ? ಈ ಕಾಲಿಫ್ಲವರ್ ಹಾಕ್ಬೋದು, ಎಲ್ಲ ಚೆನ್ನಾಗಿರುತ್ತೆ. ಕಾಲಿಫ್ಲವರಿಗೆ ಒಳ್ಳೇದಾಗ್ತದೆ. ಮತ್ತೆ ಎಲ್ಲ ತರಕಾರಿಗೂ ಒಳ್ಳೇದಾಗೋದಿಲ್ಲ. ಈ ಕ್ಯಾರೆಟ್ ಎಲ್ಲ ಹಾಕಿದ್ರೆ ಸ್ವಲ್ಪ ಸಿಹಿ ಮಿಕ್ಸ್ ಮಾಡಬಹುದು, ಸ್ವಲ್ಪ ನಾವು ಹಾಕೊಳ್ಬಹುದು, ಸ್ವಲ್ಪ ಹಾಕ್ಬೋದು. ಆದರೆ ತುಂಬ ಕಮ್ಮಿ ಹಾಕಬೇಕು ಬಹುಶಃ. ಕಮ್ಮಿ, ಅದು ಸ್ವಲ್ಪ ಇಲ್ಲದ್ರೆ ಅದರ ಸಿಹಿ ಬರುತ್ತೆ. ಹೌದು, ನಾನು ಈಗ ರೆಡಿ ತಗೊಳ್ಳಿ. ಚಟ್ಪಟ್ ಚಟ್ಪಟ್ ಗ್ರೀನ್ ಗ್ರೇವಿ, ಇದರ ಹೆಸರು ಆಲೂಗಡ್ಡೆ. ಓಕೆ, ಆಲೂ ಗ್ರೀನ್ ಮಸಾಲ. ಆಫ್ ಮಾಡಲಾ? ಆಫ್ ಮಾಡಿ. ಆಲೂಗಡ್ಡೆಯ ಗ್ರೀನ್ ಮಸಾಲ ರೆಡಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಏನು ಹೆಚ್ಚು ಆಡಂಬರ ಇಲ್ಲದೆ ಮಾಡಿದಂಥ ಒಂದು ರೆಸಿಪಿ, ಬಟ್ ಅರೋಮಾ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ. ಕೆಲವೊಂದು ರೆಸಿಪಿ ಹಾಗೆಯೇ ಹೆಚ್ಚು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಇರೋದಿಲ್ಲ, ಸಿಂಪಲ್ ಆಗಿ ಮನೇಲಿ ಯಾವುದೆಲ್ಲ ಇದೆ ಅದರಲ್ಲೇ ಮಾಡ್ಕೊಳ್ಳುವಂಥದ್ದು. ಒಳ್ಳೆ ಅರೋಮ್ಯಾಟಿಕ್. ಥ್ಯಾಂಕ್ ಯು. ಆಲೂ ಗ್ರೀನ್ ಮಸಾಲ ಇದು ಚಪಾತಿ, ರೋಟಿ, ಪೂರಿ ಯಾವ ಜೊತೆಗೂ ಕೂಡ ಸೈ ಅಂತ ಹೇಳಿದ್ದಾರೆ. ಸೊ ಒಳ್ಳೆ ರೆಸಿಪಿ. ಆ್ಯಕ್ಚುಲಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಇಂಥದ್ದೆಲ್ಲ ಮಾಡ್ಕೊಳ್ಳುವಾಗ ಅದಕ್ಕೂ ಆಗುತ್ತೆ, ಮಧ್ಯಾಹ್ನ ಊಟಕ್ಕೂ ಸೈ ಅಂತ ಹೇಳಿದ್ದಾರೆ. ಯಾವ ರೀತಿ ತಯಾರಿಸೋದು ಮತ್ತೊಮ್ಮೆ ನೋಡಿ. ಆಲೂ ಗ್ರೀನ್ ಮಸಾಲ ತಯಾರಿಸೋ ವಿಧಾನ: ಮೊದಲು ಆಲೂಗಡ್ಡೆಗೆ ಮುಳುಗುವಷ್ಟು ನೀರು ಹಾಕಿ ಬೇಯಿಸಿ. ಇನ್ನೊಂದೆಡೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಿಸಿ ಮಾಡಿಕೊಂಡು ಹೆಚ್ಚಿದ ಈರುಳ್ಳಿ, ಹಸಿಮೆಣಸು, ಟೊಮ್ಯಾಟೊ, ಬೆಳ್ಳುಳ್ಳಿ, ಶುಂಠಿ, ಕ್ಯಾಪ್ಸಿಕಮ್ ಅನ್ನು ಹುರಿಯಿರಿ. ನಂತರ ಕೊತ್ತಂಬರಿ ಸೊಪ್ಪು ಸೇರಿಸಿ ಹುರಿಯಿರಿ. ತಣ್ಣಗಾದ ನಂತರ ಸ್ವಲ್ಪ ಅರಿಶಿನ ಪುಡಿ ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಿಸಿ ಮಾಡಿಕೊಂಡು ನೆನೆಸಿಟ್ಟ ಸೋಯಾ ಚಂಕ್ಸನ್ನು ಹುರಿಯಿರಿ. ಆನಂತರ ಬೇಯಿಸಿದ ಆಲೂಗಡ್ಡೆ, ರುಬ್ಬಿದ ಮಸಾಲೆ, ರುಚಿಗೆ ತಕ್ಕಷ್ಟು ಉಪ್ಪು, ನಿಂಬೆ ರಸ ಸೇರಿಸಿ ಕುದಿಸಿ. ಈಗ ಬಿಸಿ ಬಿಸಿಯಾದ ರುಚಿಕರವಾದ ಆಲೂ ಗ್ರೀನ್ ಮಸಾಲ ಸವಿಯಲು ಸಿದ್ಧ. ಆಲೂ ಗ್ರೀನ್ ಮಸಾಲ ಅಂತೂ ರೆಡಿ ಆಯಿತು. ಅದಕ್ಕೆ ಕಾಂಬಿನೇಷನ್ಗೆ ನೆಕ್ಸ್ಟ್ ಯಾವುದೋ ರೊಟ್ಟಿ ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಯಾವ ರೀತಿ ಏನು ಅದಕ್ಕೆಲ್ಲ ಪ್ರಿಪ್ರೇಷನ್ ಆಗಬೇಕು ಎಲ್ಲ ಮಾಡ್ಕೊಳ್ಳೋಷ್ಟು ಹೊತ್ತು ನೀವು ತಗೊಳ್ಳಿ ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು. ರಜೆಯ ಮಜೆಯನ್ನು ತಗೊಳ್ಬೇಕು ಅಂತ ಹೇಳಿದರೆ ಅದು ಬೆಸ್ಟ್ ಪ್ಲೇಸ್ ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು. ಸೊ ಈಗ ಮೊದಲೇ ತಯಾರಿಸಿದಂಥ ಒಂದು ಗ್ರೇವಿಗೆ
ಕಾಂಬಿನೇಷನ್ ಆಗಿ ರೊಟ್ಟಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಯಾವ ರೊಟ್ಟಿ? ಅಕ್ಕಿ ರೊಟ್ಟಿಯ, ಜೋಳದ ರೊಟ್ಟಿಯ, ಯಾವ ರೊಟ್ಟಿ? ಬನ್ನಿ ಕೇಳೋಣ. ಎಸ್ ಮೇಡಮ್, ಈಗ ರೊಟ್ಟಿಯನ್ನು ಹೇಳ್ಕೊಡ್ತೀನಿ ಅಂತ ಹೇಳಿದ್ರಿ. ಯಾವ ರೊಟ್ಟಿ? ಈಗ ಬಾಂಬೆ ರವ. ಬಾಂಬೆ ರವ ಅಂತ ಸಣ್ಣ ರವ ಬರ್ತದೆ, ರವೆ ರವ, ಅದ್ರದ್ದು ರೊಟ್ಟಿ. ಈಗ ಅದ್ರದ್ದು ರೊಟ್ಟಿ, ರವೆ ರೊಟ್ಟಿ. ರವೆ. ಓಹೋ. ಅದಕ್ಕೆ ತೆಂಗಿನಕಾಯಿ ಏನಿಲ್ಲ, ಖಾಲಿ ಉಪ್ಪು ಹಾಕಿ ಸ್ವಲ್ಪ ಬಿಸಿ ನೀರಲ್ಲಿ ಕಲಸಿಟ್ರೆ ಒಳ್ಳೇದು. ಈಗ ನಾವು ಹಾಗೆ ಕಲಸಿ ಮಾಡೋದು ಈಗ. ಓಕೆ, ಬರೀ ಎರಡೇ ಎರಡು ಇಂಗ್ರೀಡಿಯೆಂಟ್ ಕಾಣ್ತಾ ಇದೆ. ಓಕೆ, ಶುರು ಮಾಡೋಣ. ಶುರು ಮಾಡಿ ಫಸ್ಟ್. ಓಕೆ, ನೀರು ಬೇಕು ಈಗ. ಹಾಂ, ಇದಕ್ಕೇನು ಹುರ್ಕೊಳ್ಳೋವಂಥದ್ದು ಏನಿಲ್ಲ, ಏನಿಲ್ಲ. ನೋಡಿ, ಹಾಕ್ಲಾ? ಸಾಕು ಸಾಕು ಬಿಡಿ, ಸಾಕು. ಉಪ್ಪು ಹಾಕ್ತೇನೆ. ಇದೇ ರವ. ಅಕ್ಕಿ ಹಿಟ್ಟಿದು ಮಾಡ್ಬೋದು. ಇದು ರವೆಯಿಂದ. ಅಕ್ಕಿ ಹಿಟ್ಟು ಮತ್ತೆ ಜೋಳದ ಹಿಟ್ಟು ಸಿಗ್ತದಲ್ಲ, ಅದು ಸಹ ಮಾಡ್ಬೋದು. ಇದು ಬೈಂಡಿಂಗ್ ಬರುತ್ತಾ? ಇದು ಬರೀ ರವೆ ಅಂತ ಆದ್ರೆ ಬರುತ್ತೆ. ಬರುತ್ತೆ. ಕೆಲವರು ತೆಂಗಿನಕಾಯಿ ಹಾಕ್ತಾರೆ. ಹಾಂ ಹಾಂ, ಅದೇನು ಹಾಕ್ಲೇಬೇಕು ಅಂತ ಇಲ್ಲ, ಹಾಗೆ ಬೇಕಿದ್ರೆ ಹಾಕೊಳ್ಬೋದು. ಹಾಕೊಳ್ಬೋದು. ಓಕೆ, ನೀರು ಹಾಕ್ಲಾ? ಬೇಡ, ಸಾಕು ಸಾಕು, ಸರಿ ಅಷ್ಟೇ. ಇದೆ, ಎಷ್ಟು ಗಟ್ಟಿ ಬರಬೇಕು ಅದು. ಓಹೋ, ಆದ್ರೆ ಇದು ರವೆ ಎಲ್ಲ ಹೆಚ್ಚಾಗಿ ನೀರು ಹೀರ್ಕೊಳ್ಳುತ್ತಲ್ವಾ? ಸ್ವಲ್ಪ ಹೊತ್ತು ಬಿಡಬೇಕು ನೀರು ಹಾಕಿ. ತುಂಬಾ ನೀರಾದ್ರೆ ಇದಕ್ಕೆ ಒಳ್ಳೇದಲ್ಲ, ಇದು ಗಟ್ಟಿ ರೊಟ್ಟಿ ಆಗ್ಬೇಕಲ್ಲ ಸ್ವಲ್ಪ. ನಾನು ಅನ್ಕೊಂಡೆ ಇನ್ನು ನೀರು ಹಾಕೊಳ್ಬೇಕು. ಸರಿ ಆಯ್ತು, ಅಷ್ಟೇ. ಓಕೆ, ಅಂದ್ರೆ ಇದು ಸ್ವಲ್ಪ ಹೊತ್ತು ಬಿಟ್ರೆ ಇನ್ನೂ ಡ್ರೈ ಬರುತ್ತೆ, ಅವಾಗ ಉದುರುದ್ರ ಆಗುತ್ತಲ್ಲ? ಹೌದೌದು, ಅವಾಗ ಬೇಕಿದ್ರೆ ಮತ್ತೆ ಸ್ವಲ್ಪ ನೀರು ಹಾಕ್ಬೋದು. ಅಂದ್ರೆ ಈ ತರ ಡ್ರೈ ಬಂದ್ರೆ ನೀರು ಚಿಮ್ಕಿಸ್ಕೊಂಡು ಮಾಡ್ಕೊಳ್ಬಹುದು. ನಾವೀಗ ರೊಟ್ಟಿ ಹಚ್ಚುತ್ತಾರಲ್ಲ, ಹಚ್ಚಬೇಕಿದ್ರೆ ಸ್ವಲ್ಪ ಕೈಗೆ ನೀರು ತಾಗಿಸ್ಕೊಂಡು ಮಾಡ್ಬೋದು. ಸ್ವಲ್ಪ ನೀರು ಬೇಕು ಈಗ ಕೈ ತಾಗಿಸ್ಲಿಕ್ಕೆ. ಈಗ ನೋಡಿ, ಗಟ್ಟಿ ಆಯ್ತಾ ಬಂತು. ಇದು ದಿಢೀರ್ಗಿಂತ ದಿಢೀರೇ ಅಲ್ವಾ? ಬಟ್ ನೆನ್ಸಿಟ್ರೆ ಒಳ್ಳೇದಾ ತಕ್ಷಣವೇ ನೆನ್ಸಿಟ್ರೆ ಒಳ್ಳೇದು? ಚೆನ್ನಾಗಿ ಬರುತ್ತೆ. ಹೇಗೆ ಅಂದ್ರೆ ಸಾಫ್ಟ್ ಬರುತ್ತಾ? ಸಾಫ್ಟ್ ಬರ್ತದೆ, ಸ್ವಲ್ಪ ತೆಳು ಹಚ್ಚಬಹುದು ನೆನೆಸಿಟ್ಟು. ಆದ್ರೆ ಗಟ್ಟಿನೇ ಬರಬೇಕು. ನೆನೆಸ್ಬೋದು ಹೀಗೆ ಕಲಸಿ, ಸ್ವಲ್ಪ ನೀರು ಜಾಸ್ತಿ ಹಾಕಿ. ನೀರು ಜಾಸ್ತಿ ಹಾಕಿಟ್ಟು ಸ್ವಲ್ಪ ಹೊತ್ತು, ಒಂದು ಅರ್ಧ ಗಂಟೆ ಇಟ್ಟರೆ ಸಾಕು. ಅರ್ಧ ಗಂಟೆ. ಗಟ್ಟಿಯಾಗಿ ಬರಬೇಕು, ತುಂಬಾ ಗಟ್ಟಿಯಾಗಿ ಬರಬೇಕು. ಈಗ ನೋಡುವಾಗ ಅಕ್ಕಿ ಹಿಟ್ಟಿಂದ ಮಾಡಿದ ಥರ ಕಾಣಿಸ್ತದೆ. ಹಾಗಾದ್ರೆ ಡೈರೆಕ್ಟ್ ನೀವು ತಟ್ಟಿ ಹಾಕೊಳ್ಳುವಂಥದ್ದು? ಕಾಯಿಸೋದು. ನಾನು ಹಾಗಾದ್ರೆ ಕಾವಲಿ ಇಡ್ತೀನಿ. ಕಾವಲಿ ಇಡಿ, ಟೈಮ್ ಎಷ್ಟು ಬೇಡ. ಆಯ್ತು. ನನಗೆ ಸ್ವಲ್ಪ ನೀರು ಬೇಕು, ಮತ್ತೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು. ಸರಿ, ಕಾವಲಿ ಇಟ್ಕೊಂಡ್ಬಿಡ್ತೀನಿ. ಸೊ ಮೊದಲಿಗೆ ಸ್ವಲ್ಪ ಎಣ್ಣೆಯನ್ನು. ಇದಕ್ಕೆ ಎಣ್ಣೆ ಬೇಡ, ಇದಕ್ಕೆ ಬೇಕಾಗಿಲ್ಲ. ಬೇಡ, ಸಾಕು ಬಿಡಿ. ನೀರನ್ನು ಅದೇ ಬೌಲ್ಗೆ ಹಾಕೊಳ್ಳೋಣ. ಗಟ್ಟಿಯಾಗಿದೆ ಈಗ. ಅಷ್ಟು ದಪ್ಪ ಹಿಟ್ಟು ತಗೊಳ್ಬೇಕಾ? ತಗೊಳ್ಬೇಕು, ಸ್ವಲ್ಪ ದೊಡ್ಡದಾಗಿ ಮಾಡಬೇಕು. ಇದಕ್ಕೆ ಏನು ಎಣ್ಣೆ ಏನು ಬೇಡವಾ? ಎಣ್ಣೆ ಬೇಡ ಅದಕ್ಕೆ. ಕರೆಕ್ಟಾಗಿ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ನೀರನ್ನು ಹಾಗೆ ಕೈಗೆ ಮುಟ್ಟಿಸ್ಕೊಂಡು. ಅಂದ್ರೆ ಬಾಂಬೆ ರವೆ ಹಾಗೆ ಅಲ್ಲ, ಮತ್ತೆ ಮತ್ತೆ ಗಟ್ಟಿ ಆಗ್ತಾ ಬರ್ತದೆ, ನೀರು ಹೀರ್ಕೊಳ್ತದೆ ಅದಕ್ಕೆ ಒಳ್ಳೆ. ನೋಡಿ, ಇದೆಷ್ಟು ಗಟ್ಟಿಯಾಗಿ ಬಂತೀಗ. ಇದಕ್ಕೆ ಬೇಕಿದ್ರೆ ನಾವು ಈರುಳ್ಳಿ, ಹಸಿಮೆಣಸು, ಟೊಮೆಟೊ ಎಲ್ಲ ಹಾಕೊಳ್ಬಹುದು. ಈಗಲೇ ತೆಳುವಾಗಿ ಬಂದಿದೆ, ಆದ್ರೆ ಸ್ವಲ್ಪ ಹೊತ್ತು ನೆನೆಸಿಟ್ರೆ ಇನ್ನೂ ತೆಳುವಾಗಬೇಕು. ಹಾಕ್ತೀನಿ ಇದಕ್ಕೆ. ಓಕೆ, ಎಷ್ಟು ತೆಳು ಬಂದರೂ ಒಳ್ಳೆಯದು. ಸೊ ಬಾಳೆ ಎಲೆಯಲ್ಲಿ ಹಾಕಿರೋದ್ರಿಂದ ಅದರದ್ದು ಒಂದು ಅರೋಮಾ ಬಿಟ್ಕೊಳ್ಳುತ್ತೆ, ಅಂಡ್ ತೆಗಿಯೋದಕ್ಕೆಲ್ಲ ಸುಲಭ, ಹೈಜಿನಿಕ್. ಬಾಳೆ ಎಲೆದು ಒಂಥರ ಸ್ಮೆಲ್ ಒಳ್ಳೆ ಚೆನ್ನಾಗಿರುತ್ತೆ. ಮೇಲೆ ಏನು ಎಣ್ಣೆ ಏನು ಹಾಕೋದಿಲ್ಲ, ಅಷ್ಟೇ. ನೋಡಿ, ಇದು ಗಟ್ಟಿಯಾಗಿತ್ತು ಈಗ. ನೆನೆಯೋದಕ್ಕೆ ಬಿಡೋದಾದ್ರೆ ಹಾಗಾದ್ರೆ ಸ್ವಲ್ಪ ತೆಳು ಮಾಡ್ಕೊಂಡ್ರೆ, ತೆಳು ಮಾಡಿ ಬಿಟ್ರೆ ಸರಿ ಆಗುತ್ತೆ.
ತಿರುಗಿಸ್ತೀನಿ. ಹಾಂ ಲೇಟ್ ಆಗ್ತದೆ ಬೇಯಲಿಕ್ಕೆ, ಗಟ್ಟಿ ಬೇಯೋದಕ್ಕೆ ಸ್ವಲ್ಪ ಟೈಮ್. ಹಾಗಾದ್ರೆ ಸಣ್ಣ ಉರಿಯಲ್ಲೇ ಬೇಯಿಸ್ಕೊಳ್ಳೋದು ಬೆಟರ್ ಅಲ್ಲ? ಹೌದು. ಅಂದರೆ ರವೆ ಬೇಯಬೇಕು. ಹೌದು. ಹಾಗಾಗಿ ಈಗ ಕಲಿಸುವಾಗ ನೀವು ತಣ್ಣೀರು ಹಾಕಿತೀರಲ್ಲ, ಅದ್ರ ಬದಲು ಬಿಸಿನೀರು ಹಾಕೊಂಡ್ರೆ ಹಾಕ್ಬಹುದು, ಸ್ವಲ್ಪ ಬಿಸಿ ಮಾಡಿ. ಆವಾಗ ಅಂದ್ರೆ ಸ್ವಲ್ಪ ಅದರಲ್ಲೇ ಬೆಂದಿರುತ್ತೆ ಅಂತ ಹೇಳಿ. ತುಂಬಾ ಬಿಸಿ ಹಾಕ್ಬಾರ್ದು, ಅದು ಅಂಟಾಗಿ ಹೋಗ್ತದೆ. ಸ್ವಲ್ಪ ಬಿಸಿ ಮಾಡಿ. ಓ ಲ್ಯೂಕೋಮೋಟ್ರ್ ಅಷ್ಟೇ. ತುಂಬಾ ಬಿಸಿ ಆದ್ರೆ ಅಂಟಾಗುತ್ತೆ. ನಾವು ಉಪ್ಪಿಟ್ಟೆಲ್ಲ ಮಾಡ್ಬೇಕಿದ್ರೆ ತುಂಬಾ ಬಿಸಿ ಆಗ್ತದೆ. ಅದೇ ಥರ ತೆಳುವಾಗಿ ಇದನ್ನ ತಟ್ಕೊಂಡ್ರೆ ಬೆಟರ್ ಅನ್ಸುತ್ತೆ. ಹೌದು. ಈಗ ಮಧ್ಯ ಎಲ್ಲ ಸ್ವಲ್ಪ ದಪ್ಪ ಆಗ್ತದೆ. ದಪ್ಪ ಇದ್ರೆ ಬೇಯೋದಕ್ಕೆ ಟೈಮ್. ಹೌದು. ಆಗಿದೆ, ತೆಗೆಯುದಾ? ತೆಗಿ. ಇದಾಗ್ತಾನೆ ಇದು. ಊಟ ತೆಳುವಾಯ್ತು ಈಗ. ಸ್ವಲ್ಪ ಹೊತ್ತು ನೆನಿತಾನೆ ಅದನ್ನ ತೆಳುವು ಮಾಡ್ಕೊಳ್ಬಹುದು. ಹಾಗಾದ್ರೆ ಇನ್ನೂ ನಿಮಗೆ ಬೇಯಿಸ್ಬೇಕು ಅಂದ್ರೆ ಇಲ್ಲಿ ಗ್ಯಾಸ್ ಆನ್ ಮಾಡಿ ಇದರಲ್ಲಿ ಸ್ವಲ್ಪ ಹೀಗೆ ಹಾಕ್ಬಹುದು. ನಾವು ಈ ಫುಲ್ಕ ಎಲ್ಲ ಹಾಗೆ ಮಾಡ್ತಾರಲ್ಲ, ಹಾಗೆ ಹಾಕ್ಬಹುದು ಅದರಲ್ಲಿ. ಸಾಕು, ಆಫ್ ಮಾಡಲ? ರೆಡಿ. ರೆಡಿ. ಬಿಸಿ ಬಿಸಿಯಾಗಿ ರವೆ ರೊಟ್ಟಿ ರೆಡಿ. ರವೆ ರೊಟ್ಟಿ ರೆಡಿ. ಬಾಂಬೆ ರವೆ ರೊಟ್ಟಿ, ಬಿಸಿ ಬಿಸಿ ರೊಟ್ಟಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸೊ ಇದು ಬಿಸಿ ಬಿಸಿ ಆಗಿರುವಾಗಲೇ ಬಹುಶಃ ತಿನ್ನಬೇಕು, ತಿಂದರೆ ಒಳ್ಳೆಯದು, ಆವಾಗಲೇ ಚೆನ್ನಾಗಿ. ಸೊ ಬಿಸಿ ಬಿಸಿ ರವಾ ರೊಟ್ಟಿ ತಯಾರಾಗಿದೆ. ಸೊ ಅದಕ್ಕೆ ಗ್ರೇವಿ ಅಂತೂ ಮೊದಲೇ ಮಾಡಿಕೊಟ್ಟಿದ್ದಾರೆ. ಸೊ ಇದು ಸೂಪರ್ ಫಾಸ್ಟ್ ಆಗುತ್ತೆ ಮತ್ತು ತುಂಬ ಈಸಿ. ಬರೀ ಕೇವಲ 2 ಇಂಗ್ರೀಡಿಯೆಂಟ್. ಸೊ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ರವೆ ರೊಟ್ಟಿ ತಯಾರಿಸೋ ವಿಧಾನ: ಮೊದಲು ಸ್ವಲ್ಪ ನೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಕಪ್ನಷ್ಟು ಬಾಂಬೆ ರವೆ ಹಾಕಿ ಗಟ್ಟಿಯಾಗಿ ಕಲಸಿ ನಾದಿಕೊಳ್ಳಿ. ನಂತರ ಬಾಳೆ ಎಲೆಯ ಮೇಲೆ ಸ್ವಲ್ಪ ಎಣ್ಣೆ ಸವರಿ ಕೈಗೆ ನೀರನ್ನು ಮುಟ್ಟಿಸುತ್ತಾ ಹಿಟ್ಟನ್ನು ಒತ್ತಿಕೊಳ್ಳಿ. ಆನಂತರ ಕಾದ ತವಾದ ಮೇಲೆ ಹಾಕಿ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿ ರವೆ ರೊಟ್ಟಿ ರೆಡಿ. ಮೇಡಮ್, ಸೊ ಇದು ಕಾಂಬಿನೇಷನ್ ಅಲ್ವಾ? ಫಸ್ಟ್ ನಾನು ಬರೀ ಇದನ್ನೇ ಟೇಸ್ಟ್ ನೋಡೋಕ್ಕೆ ಇಷ್ಟಪಡ್ತೀನಿ. ತಗೊಳ್ಳಿ. ಸೊ ಇದು ಸಾಫ್ಟಾಗಿ ಬಂದಿದೆ. ಸೆಕೆಂಡ್ ಒನ್. ಆ್ಯಕ್ಚುಲಿ ಅದಕ್ಕೆ ಇನ್ನೂ ಈರುಳ್ಳಿ ಎಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದಾದರೆ ಕಾಂಬಿನೇಷನ್ಗೆ ಅದಕ್ಕೆ ಬೇಕೇ ಬೇಕು. ಅದಕ್ಕೆ ಇದು ಹಾಕ್ಬೇಕು, ತಿನ್ನೋಕ್ಕೆ ಉಂಟಲ್ಲ. ಹಾಗೆ ತಿನ್ಬೋದು, ನೀರುಳ್ಳಿ ಎಲ್ಲ ಹಾಕಿ ಮಾಡ್ಬೋದು. ಸಖತ್ತಾಗಿದೆ. ಗ್ರೇವಿ ಟೇಸ್ಟ್ ನೋಡಿ, ತುಂಬ ಚೆನ್ನಾಗಿದೆ. ವಾರೆ ವಾ. ವೆರಿ ನೈಸ್. ಆ್ಯಕ್ಚುಲಿ ಗ್ರೀನ್ ಗ್ರೇವಿದು ಯೂಶ್ವಲ್ ಟೇಸ್ಟ್ಗಿಂತ ಇದು ಡಿಫ್ರೆಂಟ್. ಡಿಫ್ರೆನ್ಸ್ ಕ್ಯಾಪ್ಸಿಕಮ್ ಹಾಕಿರೋದ್ರಿಂದ ಸಿಗ್ತಾ ಇದೆ. ಒಂಥರ ಟೇಸ್ಟು ತುಂಬ ಚೆನ್ನಾಗಿದೆ, ವೆರಿ ಟೇಸ್ಟಿ. ಸೊ ಆ್ಯಕ್ಚುಲಿ ಇದು ನನಗಂತೂ ಈ ಚಪಾತಿ ಪೂರಿಗೆ ಚೆನ್ನಾಗಿರುತ್ತೆ, ಅದಕ್ಕೆ ತುಂಬ ಚೆನ್ನಾಗಿದೆ. ಕೆಲವರಿಗೆ ಗಟ್ಟಿ ರೊಟ್ಟಿ ಇದ್ರೆ ಒಳ್ಳೇದಂತ ಹೇಳ್ತಾರೆ. ನನಗೆ ಗಟ್ಟಿ ರೊಟ್ಟಿಗೆ ಸ್ವಲ್ಪ ಚಟ್ನಿ ಇದ್ರೆ ಇನ್ನೂ ಖುಷಿ ಅನಿಸುತ್ತೆ. ಇದಕ್ಕಂತೂ ಚಪಾತಿ ಪೂರಿಗೆ ಇದು ಬೆಸ್ಟ್. ತುಂಬ ಚೆನ್ನಾಗಿದೆ. ವೆರಿ ಖಾರ, ಆ ಟೇಸ್ಟ್ ಒಂದು ಡಿಫ್ರೆಂಟ್ ಇದೆ ಕ್ಯಾಪ್ಸಿಕಮ್ ಹಾಕಿರೋದ್ರಿಂದ. ವೆರಿ ನೈಸ್. ಸೊ ಒಳ್ಳೆ ಅಡುಗೆನ ಹೇಳ್ಕೊಟ್ಟಿದ್ರಿ. ನನಗಂತೂ ಇದು ತುಂಬ ಹಿಡಿಸ್ತು. ಈಸಿ ಇದೆ, ತುಂಬ ಈಸಿ ಇದೆ. ಆ್ಯಂಡ್ ಆ್ಯಕ್ಚುಲಿ ಇದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆಲ್ಲ ಮಾಡುವಾಗ ಜಟ್ಪಟ್ ಅಂತ ಏನಾದರೂ ಮಾಡಬೇಕು ಅಂದರೆ ಬೆಸ್ಟ್ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಒಳ್ಳೆ ಅಡುಗೆ ಹೇಳ್ಕೊಟ್ಟಿದ್ದಕ್ಕೆ. ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ, ಹಾಗೆಯೇ ಸಂತೋಷ್ ರೈಸ್ ವತಿಯಿಂದ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ, ಅದರ ಜೊತೆಗೆ ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್ ಆ್ಯಂಡ್ ಲವ್ ಮಾರ್ಕ್ ಬ್ಯೂಟಿ ಸೋಪ್ ಇವರ ವತಿಯಿಂದ ಕಿರುಕಾಣಿಕೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಬ್ರೇಕ್ಫಾಸ್ಟ್ಗೆ ಹೇಳಿ ಮಾಡಿಸಿದಂಥದ್ದು. ಸೊ ರೊಟ್ಟಿ ಅಂತೂ ಹೌದು, ಆದರೆ ಈ ಗ್ರೇವಿ ಸೂಪರ್, ಮೈಂಡ್ ಬ್ಲೋಯಿಂಗ್.
ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.